ಅಮೃತ ಸೋಮೇಶ್ವರ ಅವರಂತಹ ಮೇರು ಬರಹಗಾರರು ತುಳು ಕೃತಿಗಳು ಇಂಗ್ಲಿಷ್ ಹಾಗೂ ಇತರ ಭಾಷೆಗಳಿಗೆ ಅನುವಾದಗೊಂಡಾಗ ತುಳುವಿನ ಸತ್ವ ಹಾಗೂ ಕಂಪು ತುಳುನಾಡಿನ ಆಚೆಗೂ ಪಸರಿಸುವುದು ಎಂದು ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿಎ ವಿವೇಕ್ ರೈ ಅವರು ಹೇಳಿದರು. ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಇಂಗ್ಲಿಷ್, ಕನ್ನಡ ಹಾಗೂ ತುಳು ವಿಭಾಗದ ಆಶ್ರಯದಲ್ಲಿ ಆಯೋಜಿಸಲಾದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಕಟಿಸಿದ ಅಮೃತ ಸೋಮೇಶ್ವರ ಅವರ ಇಂಗ್ಲಿಷ್ಗೆ ಅನುವಾದಗೊಂಡ ಗೋಂದುಳು ಮತ್ತು ಇತರ ನಾಟಕ ಕೃತಿಯನ್ನ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಒಂದೇ ಕೃತಿಯ ಅನುವಾದವನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಪಶ್ಚಿಮ ದೇಶಗಳಲ್ಲಿ ಒಂದು ಪುಸ್ತಕದ 10 ರಿಂದ 20 ಬೇರೆ ಬೇರೆ ಮಾದರಿಯ ಅನುವಾದಗಳು ಪ್ರಕಟವಾಗುತ್ತಿವೆ. ನಮ್ಮಲ್ಲಿಯೂ ಅನುವಾದವನ್ನ ಒಂದು ವೃತ್ತಿಯಾಗಿ ಪರಿಗಣಿಸಬೇಕಾಗಿದೆ. ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದಲ್ಲಿಯೂ ಅನುವಾದ ಕೇಂದ್ರ ಆರಂಭವಾಗಲಿ ಎಂದು ಆಶಯ ವ್ಯಕ್ತಪಡಿಸಿದ್ರು. ನಮ್ಮನ್ನ ಅಗಲಿರುವ ಹಿರಿಯ ಸಾಹಿತಿ, ಸಾಂಸ್ಕೃತಿಕ ಚೇತನಗಳ ಬರಹವನ್ನ ಓದುವುದು, ತರ್ಜುಮೆ ಮಾಡುವುದು, ಅವರ ನಾಟಕಗಳ ಪ್ರಯೋಗಗಳನ್ನ ಆಗಾಗ್ಗೆ ಮಾಡುವ ಮೂಲಕ ಜನಮಾನಸದಲ್ಲಿ ಹಿರಿಯರ ನೆನಪುಗಳನ್ನು ನಿರಂತರವಾಗಿ ಉಳಿಸಬೇಕಾಗಿದೆ ಎಂದು ವಿವೇಕ್ ರೈ ಅವರು ಹೇಳಿದರು. ಕಾರಣ ಗೋಂದೂರು ನಾಟಕವನ್ನು ಸುಮಾರು ತೂತೆ ಒಂಜಿ 5 ವರ್ಷದ ಎಕ್ಲಿಗೆ ಕುಟುಂಬದಲ್ಲಿ ಮಾತ್ರ ಗೊತ್ತುಂಡು. ಒಂದು 5 ವರ್ಷದ ಎಕ್ಲೊಂಜಿ 10 ವರ್ಷದ ಯಾನಾರಕ್ಕೆ ಕಿನ್ಯ ಆಡಲ್ಲ ಈ ಪ್ರೀತಿ 2 ವರ್ಷದ ಅಗತ್ಯ ನೆಟ್ಟಲ್ಲ ಎಂಕಲ್ನ ಪ್ರೀತಿ ಅನ್ಪು ಅಂಚಿತ್ರವು ಇತ್ತೆ ಅಕಾಡೆಮಿ ಪಂಡಗಲ್ಲ ಸ್ವಲ್ಪ 4 ಅಕಾಡೆಮಿ ಏನನ್ನ ಅಧ್ಯಕ್ಷ ಮಾಡ್ಕೊಂಡಾಗ 6 ಸದಸ್ಯ ಆದಿತ್ತೆ. ಸರ್ಕಾರ ಚೇಂಜ್ ಆದಕ್ಕೋ ಎಂಕ್ ಪಿರಮನ್ಪೇರ್ದು ಪಂಡಾಗ ಏನು ನಿರಾಕರಣೆ ಮಾಡ್ತೆ ಪೇಪರ್ ಬರ್ತೇನೆ ಅಪ್ಪ ಉಡ್ಡಾಡ್ಸ ಮೀಟಿಂಗ್ ಆಡು ತುಂಬದಕ್ಕೆ ಮಾತು ಅಮೃತಲ್ಲಿತ್ತೆ ಯಾರು ಅಮೃತರ ಈ ಅಧ್ಯಕ್ಷತೆಯನ್ನು ಹೊತ್ತೊಂಡು ಅಪ್ಪ ಮಾತಾಡಲಿಕ್ಕೆ ದುಮ್ಮದ ಮೆಂಬರ್ ಇತ್ತೆ SKMN SRX ಮಾತಾಡ್ತೇನೆ ಆ ಇದ್ದೇ ಈ ಆಪರ್ನ ಮಾತ್ರ ಈಗ ನನತೇಟು ಹೊತ್ತೊಂಡ್ಕೊಂಡಿರು ಅಂಚ ಸ್ವಲ್ಪ ತೈನೆಟ್ಟೆ ಪೀರ ಇಂಕ ಸ್ವಲ್ಪ ತೆನುವ ಮುಟ್ಟಾಂಡು 3 ವರ್ಷಡು ಅಮೃತರು ಇಂಕವ್ರನ್ನ ಒಂಜಿ ಮಾರ್ಗದರ್ಶನ ಪಂಡ ಅವು ಚೆನ್ನೈಗೆ ಎಂಕ್ಲ ಪೋನಾಗ ಇಪ್ಪಿರಾರು ಎಂಕ್ಲ ತಿರುವನಂತಪುರಕ್ಕೆ ಪೋನ ಇಪ್ಪಿರಾರು ಮುಂಬೈಗೆ ಪೋನ ಇಪ್ಪಿರಾರು ಮುಕ್ಕೋ ಅಕಾಡೆಮಿ ಇಪ್ಪಿರಾರು ಅವು ಉಳ್ಳಾಳದ ಹಬ್ಬಕ್ಕ ಉತ್ಸವ ಅಂತನ ಸುರೂತವು ಸಣ್ಪತ್ತ 7-8 ಮಾಡ್ತಾರೆ ಉಂಟತ್ತ ಇದು ಮಾತ್ರ ಉಂಟತ್ತ ಇಂಕ ಒಂಜಿ ನಮ್ಮನೆ ಪ್ರತಿಯೊಂಜಕ್ಕೆಲ್ಲ ಒಂಜಿ ಜನ ಒಟ್ಟಿಗೆ ಒಂಜಿ ಗುರುತ ಲೆಕ್ಕ ಅಕಾಡೆಮಿ ಇತ್ತಿನಾರು ಅಮೃತ ಸೋಮೇಶ್ವರ ವರ್ಷ ಬರಲ್ಲ ಅಕ್ಲ ಬೂಕ್ಲೇನು ಒಂಜಿ 11 ಓದುದು ನಾಟಕ ಗೊಪ್ಪುದು ಪದ್ಯಗಳು ಪಂಡದು ಅವು ನಮ್ಮ ಮಕ್ಕಳು ನೆನಪು ಅನ್ಕೊಂಡಿ ಕ್ರಮ ಅಮೃತನ ಒಂಜಿ ಉತ್ಸವ ಒಂದು ಪಂಪಣ ಉಂಟತ್ತ ಒಂಜಿ ಮನ್ಪು ನಾವು ಇದು ಮಾತ್ರ ಬೇಸದ ಶೇಡ್ ಅನ್ಪೇರು ಯಾವ್ದು ಲಿಟರರಿ ಫೆಸ್ಟಿವಲ್ ಆಫ್ ಅಮೃತ ಸೋಮೇಶ್ವರ ಅಂಚಿತ್ತು ನಾವು ಆ ತೀರ್ಪೋನಿಡದಕ್ಕೆ ಒಂಜಿ ಸಭಾಂಗಣಗಳು ಕೋಟೆಕಾರದ ನಿಕ್ಲು ಮಂತೇರು ಕಲಾಗಂಗೋತ್ತರ ಮಂತೇರ ಯಾನ ಬತ್ತಿತ್ತೆ ಅಂಚ ಅಮೃತನ ಪ್ರತಿಭೆ ನಾವು ಒಂಜಿ ಎತ್ತು ಒಂಜಿ 10 ಕಡೆ ಇರ್ತದೆ ಹಾಗೆ ನಾಟಕ ಒಂಜಿ ಉಲು ನಾಟಕಗಳು ಮಾತೈತ ನಕ್ಲು ಉಮಾಶಂಕರದ ಬತ್ತನ ಮುಖ್ಯ ನಾಗೇಶ್ವರದ ಬತ್ತನ ಸುಮಾರು ಜನ ಇಟ್ಟು ಪಾತ್ರವಂತನ ಇವರ ಸತ್ಯ ನಿಕ್ಲ ಮಾತ್ರ ಒಳ್ಳೆ ಕೂತುಂಟು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಕುಲಪತಿ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅವರು ಮಾತನಾಡಿ, ವಿಶ್ವವಿದ್ಯಾನಿಲಯದಲ್ಲಿ ಈಗಾಗಲೇ ತುಳು ವಿಭಾಗ ಆರಂಭಿಸಲಾಗಿದೆ. ತುಳು ಪೀಠ ಕೂಡ ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು. ಖುಷಿತ ದಿನ ದಾಯಪಡ್ಡ ಎಂಕಲ ಕಾಲೇಜಿನ ಕಲ್ತಿನ್ಯಾರು ಮುಲ್ಪ ಕಲ್ತಿನ ಅಮೃತ ಸೋಮೇಶ್ವರ ರಾಯರು ಈ ಅರ್ನ ಮೋಜಿ ಪುಸ್ತಕದ ಬಿಡುಗಡೆ ಅವು ಆಂಗ್ಲ ಭಾಷೆಡ್ ಆ ಒಂದಿತ್ತಿನ ಒಂಜಿ ಮಸ್ತ್ ಒಂಜಿ ಖುಷಿತ ದಿನ ಐಕ್ ಯಾನ್ ಡಾಕ್ಟರ್ ಸಿಲ್ವಿಯಾ ರೇಗು ಬೊಕ ಈ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರಾಗಿದ್ದಂತಿನ ತಾರನಾಥ್ ಕಾಪಿಗಡ ಅವ್ರಿಗೆ ಅರೆಗ್ಲ ಯಾನ್ ಅಭಿನಂದನೆ ಸಲ್ಲದಿಲ್ಲ. ಎಂಕಲ ಯೂನಿವರ್ಸಿಟಿ ಆಯಿ ಬೊಕ್ಕ ತುಳುಟೆ ಒಂಜಿ ಎಂಕಲು ತುಳು ವಿಭಾಗನ ಆರಂಭ ಮಂತ ತುಳುತ ಮೇಡಮ್ ಮುಲ್ಪ ಉಲ್ಲೇರು ಆತಿನಾದ ತುಳುಟೆ ಪಾತೇರು ಅಂಚ ಎಂಕಲು ಒಂಚೆ ತುಳು ಪಾತೆರ್ನಾಕ ಹಾಕೊಂಡು ఒక ನೆನಪುಲ ಹಾಕೊಂಡು ದುಮ್ದ ಅಂಚ ಇನಿ ತುಳು ಎಂಕಲು ಮಲ್ಪನಾಗ ಎಂಕಲು ಲಾಸ್ಟ್ ಇಯರ್ ನ್ಯೂಯಾರ್ಕ್ ಪೋಯ ಅಲ್ಪ ಪೋದು ಪರಗ ಅಲ್ಪ ಎಂಕಲೆಕ್
ಮುಲ್ಪನೆ ಕಲ್ತಿನಂತಿನ ಡಾಕ್ಟರ್ ದಿನಕರ್ ರೈ ತಿಕ್ಕಿಯರು ಅರೆಗ್ ತುಳುಟು ಮಸ್ತ್ ಆಸಕ್ತಿ ಅಂಚ ಅದು ಆರು ಪಂಡೆ ತುಳುಟು ಸಂತ ಎಲೋಶಿಯಸ್ ವಿಶ್ವವಿದ್ಯಾಲಯ ದಾದಂಡ ಮಲ್ಪೋಡು ಅಂಚ ಒಂಜಿ 15 ದಿನ ದುಂಬು ಇಂಕ್ ನಲವರ ನೆನೆ ಮಲ್ಪೇರು ಇಂಕ ದಾದಂಡ ಮಲ್ಪೋಡು ಇಂಕಲ ಒಂಜಿ ಯೂನಿವರ್ಸಿಟಿ ತುಳುದ ಒಂದು ಚೇರ್ ಆದ ದಾದಂಡ ಮಲ್ಪೋಡು ಐಕ್ ಬೋಡಾತಿನ ಮಾತ ಖರ್ಚು ಬೋಕ ದಾದ ಬೋರ್ಡ್ ಅವು ಯಾನ ಮಲ್ಪುವೆ ಎಂಚಿನ ಒಂಜಿ ಎಡ್ಡೆ ಸುದ್ದಿ ಕೊರಿಯರೆ ಕಲೆಗೆ. ಮಂಗಳೂರು ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ಸಂಯೋಜಕ ಮುದ್ದು ಮೂಡುಬೆಳ್ಳೆ ಅವರು ಅಮೃತರ ನಾಟಕಗಳ ವೈಶಿಷ್ಟ್ಯತೆಯ ಬಗ್ಗೆ ಮಾತನಾಡಿದರು. ಅಮೃತನ ಜೋಕ್ನುಳ್ಳಿ ಅನುವಾದಕರಲ್ಲಿ ಮುಖ್ಯವಾದ ಒಂದು ಕುತೂಹಲ ಐತೆ ಎಂಕ್ ಅಮೃತನ ನಾಟಕಗಳು ಇಂಗ್ಲಿಷಿಗೆ ಅನುವಾದ ಮಲ್ಪನ ಏರ ಆದಿಪ್ಪೇರು ಎಂಕ್ ಒಂದು ಬನ್ನಮಟ ಗೊತ್ತಿದ್ದಾರೆ ಗೊತ್ತಿಗೆ ನಾನು ತೋದಿದ್ದಾನೆ ಓದ್ ಇಂಗ್ಲಿಷ್ ದನಿ ನಾನು ಓದಿಸಿ ಇನಿಯತೆ ಪುಟಕ್ಲೆ ಗುಡ್ಪಾಯ ಆತೆ ಬಟ್ ಆ ಹಿಡಿದು ಆರಡ ಆಯ್ತಾ ಓಕೆ ಪಾತ್ರೆ ಲೆಪ್ಪನ ಒಂದು 2 ವಿಷಯ ಇಲ್ಲ ಪಾತ್ರೆ ಆರಿಗೆ ಅದೇ ಡೆಪ್ತ್ ದ ಹಿನ್ನೆಲೆ ಇಪ್ಪು ಹಿಡಿದತ್ರನೇ ಆರ ಮಲ್ತಿನ ಸಾಮರ್ಥ್ಯ ಮಲ್ಪನ ಧೈರ್ಯ ಬತ್ತನವರೆಗೆ ಮಲ್ತಿರೋದು ಎನ್ನುವ ಎಲೋಶಿಯಸ್ ಶಿಕ್ಷಣ ಸಂಸ್ಥೆ ಈತ ಮಲ್ಲ ಈತ ವರ್ಷಗಳ ಸುಮಾರು 45 ವರ್ಷದ ವಿತ್ತದ ಒಂಜಿ ಮಲ್ಲ ಹಿನ್ನೆಲೆದ ಒಂದು ಈ ಶಿಕ್ಷಣ ಕ್ಷೇತ್ರದ ಈ ಪ್ರದೇಶಕ್ಕೆ ಒಂದೊಂದು ಆಯ್ತ ಒಂಜಿ ಪ್ರಾಮುಖ್ಯತೆದ ಒಟ್ಟಿಗೆ ಮಹತ್ವದ ಒಟ್ಟಿಗೆ ಈ ಪ್ರದೇಶದ ಭಾಷೆ ಬೊಕ್ಕ ಸಂಸ್ಕೃತಿಗಳ ಸಾಹಿತ್ಯಗಳ ಎಡೇನ ಆ ಒಂಜಿ ಬೋಡಿತಿನಾತ್ ಗಮನಿಸವನಂಚಿತ್ತಿನ ಮಹತ್ವದ ಕೆಲಸ ಮಲ್ತಂದು ಬೈದ್ರೆ ಬಹುಶಃ ಮುಲ್ಪ ಕೆಲಸ ಮಲ್ತಿನ ಪ್ರಾಧ್ಯಾಪಕರಿಲ್ಲ ಆಸಕ್ತಿದ ವಿದ್ಯಾರ್ಥಿಗಳ ಮುಖ್ಯವಾದ ಪ್ರಾಧ್ಯಾಪಕರಿಲ್ಲ ಅಕ್ಕಲ್ನ ಅಭಿರುಚಿ ಐಕೆ ಕಾರಣ ಆದಿಪರ್ಯವು ಈ ಒಂದು ಈ ತರದ ಒಂದು ಆಕ್ಸಲರೇಟ್ ಆದ ನಮ್ಮ ಸಂಸ್ಕೃತಿಯ ಮಾತ ಕಡೆಗೆ ಪೋರೆ ನಾವು ಎನ್ನುವೇನು. ಕಲಾವಿದ ಗೋಪಿ ಅವರು 1994ರಲ್ಲಿ ರಚಿಸಿರುವ ತುಳು ಅಕಾಡೆಮಿಯ ಲಾಂಛನವನ್ನ ಅವರೇ ವರ್ಣಮಯವಾಗಿ ಮರು ವಿನ್ಯಾಸಗೊಳಿಸಿದ್ದು, ಈ ವರ್ಣಮಯ ಲಾಂಛನವನ್ನ ಪ್ರೊಫೆಸರ್ ವಿವೇಕ್ ರೈ ಅವರು ಅನಾವರಣಗೊಳಿಸಿದ್ರು. ಗೋಪಿ ಮೇರೆಗೆ ಮಾತೆಯನ್ನ ಕೃತಿಗಳ ಅನುವಾದಕಿ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಆಂಗ್ಲ ಭಾಷಾ ಉಪನ್ಯಾಸಕಿ ಡಾಕ್ಟರ್ ಸಿಲ್ವಿಯಾ ರೇಗು ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಮುಖಪುಟ ವಿನ್ಯಾಸ ಪಕ್ಕ ಪುಸ್ತಕ ಮುದ್ರಣ ಮಂದಿನ ಕಲ್ಲೂರು ನಾಗೇಶ್. ಬೆಳ್ತಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಸಹ ಪ್ರಾಧ್ಯಾಪಕ ಡಾಕ್ಟರ್ ಚೇತನ್ ಸೋಮೇಶ್ವರ, ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಭಾಷಾ ನಿಕಾಯದ ಡೀನ್ ಡಾಕ್ಟರ್ ಮಹಲಿಂಗ ಭಟ್ ಉಪಸ್ಥಿತರಿದ್ದರು. ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರ್ನತ್ ಗಟ್ಟಿ ಕಾಪಿಕಾಡ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಯಾಪ ಗೋಂದೋಳು ನಾಟಕ ತುಯ್ಯನ ಅಪ್ಪಗೆ ಇಂಕ್ ಎನ್ನ ಉಡಲ್ಗೆ ಭಾರಿ ಖುಷಿಯಾಣದ ಮಲ್ಪನ ಪಾತೆರನ್ನು ಆದಿನ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವೆ ಪಂಪೇರು ನಮ್ಮ ಯೋಗ ಅಂದಲ ಪಂಡಿ ದಾದ ಪಂಡ ಅಮೃತೇರ್ನ ರಾಯರಾವುತೆ ನಾಟಕ ಬರ್ಪ ಸಾರತ್ತ ವರ್ಮಂತ 82 ಮುದ್ರಣೆ ಹಾಪುಡು ಏನ ಕಡೆ ಉಲ್ಲೇಖ ಮಂತೆ ತುಳುವ ಸಾಹಿತ್ಯ ಮಾಲೆ ಅಂತ ಸಾರತ್ತ ವರ್ಮನತ್ತ ನಿಕ್ಲೆ ಮತ್ತೆ ಗೊತ್ತಿರ್ತಾನೆ ಅಂತ ಜೋಕ್ಲೆ ತಿರಿಯಾಡ ಮಲ್ಪನ ಕಾರಣ ಪಂಪನಿ ಸಾರತ್ತ ವರ್ಮನತ್ತ 82 ತುಳುವ ಪ್ರಕಾಶನದ ಮೂಲಕ ಬರ್ಕೊಂಡು ಅವು ಅಮೃತೇರ್ನ ಆ ಕಾಲದ ದೋಸ್ತಿ ಬೊಕ್ಕ ಆ ಕಾಲಡ್ ತುಳುತ್ತ ಬರವು ಸರವದ ಮಲ್ಲ ತಂಕದ ಜವನ್ನಿ ಆ ಬುಕ್ಕುನು ಪಬ್ಲಿಷ್ ಮಾಡ್ತಾನೆ ಮನ್ಯ ಕುಕ್ಕುಲ ಬದಲೆ ಸಾರತ್ತ ವರ್ಮನತ್ತ 82 ಇನ್ನಿತ ಈ ನಮ್ಮ ಇಂಗ್ಲಿಷ್ ಬುಕ್ ಉಂಡವು ರಾಯ ರಾವುತೆ ನಾಟಕನ ಮುದ್ರಣ ಮತದ ಪ್ರಕಾಶನ ಮನ್ಪುನಾರ ಅಮೃತೇರ್ನ ದೋಸ್ತಿ ಅಪಗದ ಬೊಕ್ಕ ಇನಿಮುಟ್ಟಲ್ಲ ಅರ್ನ ಒಡನಾಟ ಬಂದು ತಡೀತನಾರ ಮಾನ್ಯ ಪ್ರೊಫೆಸರ್ ವಿವೇಕ್ ರೈಕಲ್ ಸಾರತ್ತ ವರ್ಮನತ 82 ತುಳುವ ಪ್ರಕಾಶನ ಪಂಪನ ಸಂಸ್ಥೆ ರಾಯ ರಾವುತೆ ಪಂಪನ ನಾಟಕನ ani ವಿವೇಕ್ ರೈಕಲು ಮುದ್ರಣ ಮನ್ಪೇರು ಆ ನಾಟಕದ ಮುನ್ನಿಟ್ಟು ಆರಂಜಿ ಪಾತ್ರೆಲ್ಲ ಮನ್ಪೇರು ತಾಯಿಗೆ ಅಮೃತೇರ ನಾಟಕಲು ಮುಖ್ಯ ಅಮೃತೇರ ನಾಟಕ ಈ ಮಣ್ಣದ ಮೂರಿ ಶಬ್ದದಲ್ಲಿ ಮಣ್ಣದ ಮೂರಿ ಮಣ್ಣದ ಕೆಮ್ಮದ ಮಣ್ಣದ ಪರಿಮಳ ಉಂಡು ಒಂದು ನಜಾದ ಯಾರು ಪಣಿಯಾಡಿದಾರೆ ನೆನಪ ಅಂತೆ ಅಮೃತೇರ್ನ ಗೋಂದೋಳು ನಾಟಕನ ಅಮೃತೇರ್ ಪಣಿಯಾಡಿದಾರಿಗೆ ಸಮರ್ಪಣೆ ಮಾಡ್ತೀವಿ
ಪಣಿಯಾಡಿದರಿಗೆ ಸಮರ್ಪಣೆ ಮಾಡ್ತಾರೆ ಇಟ್ಟು ಕಾರಣ ಮಾತ ನಾಟಕ ಎಲ್ಲ ಅಂಚನೆ ಆ ಕಾಲದ ಮಲಮಲ್ಲ ಹಿರಿಯ ತುಳುತ ಚಳವಳಿಗೆ ಬೆಂದನಕಲಿಗೆ ಪೊಳ್ಳಲಿ ಶೀನಪ್ಪ ಹೆಗ್ಡೆಗೆ ಉಪ್ಪು ಅತ್ತಂಡ ಕೆ.ಬಿ. ಬಂಡಾರ್ಲೆಗೆ ಇದಕ್ಕೆ ಮತ್ತೆ ಸಮರ್ಪಣೆ ಮಾಡ್ತಾರೆ. ಅಕಾಡೆಮಿಯ ಸದಸ್ಯ ಸಂಚಾಲಕ ಉದ್ಯಾವರ್ ನಾಗೇಶ್ ಕುಮಾರ್ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು. ಇಂಗ್ಲಿಷ್ ಎಂಎ ವಿದ್ಯಾರ್ಥಿಗಳು ಗೋಂದೋಳು ತುಳು ಹಾಡನ್ನ ಪ್ರಸ್ತುತಪಡಿಸಿದ್ರು. ಸ್ವಾಮಿ ಭೂಮಿ ಓಲೆ ಗೋ ಓಲೆ 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 ಗೋ ಸ್ವಾಮಿ ಭೂಮಿ. ಇಂಗ್ಲಿಷ್ ವಿಭಾಗದ ಉಪನ್ಯಾಸಕಿ ಡಾಕ್ಟರ್ ಮೆಲಿಶಾ ಗೋವಿಯಸ್ ಸ್ವಾಗತಿಸಿದ್ರು. ತುಳು ವಿಭಾಗದ ಉಪನ್ಯಾಸಕಿ ಪ್ರಶಾಂತಿ ಶೆಟ್ಟಿ ಇರುವೈಲು ವಂದಿಸಿದ್ರು. ಧನ್ರಾಜ್, ವಿ4 ನ್ಯೂಸ್, ಮಂಗಳೂರು.